ಹಾಸನಾಂಬೆ ದೇವಸ್ಥಾನದಲ್ಲಿ ನಡೆಯಿತು ಭಾರೀ ಚಮತ್ಕಾರ. ತಮಿಳುನಾಡಿನಿಂದ ಬಂದಂತಹ ಕುಟುಂಬಕ್ಕೆ ಕಾದಿತ್ತು ನಿಜಕ್ಕೂ ಒಂದು ಅಚ್ಚರಿ. ಹೌದು, ಐತಿಹಾಸಿಕ ಪ್ರಸಿದ್ಧ ದೇಗುಲ ಕರ್ನಾಟಕದಲ್ಲಿರುವ ಹಾಸನದ ಹಾಸನಾಂಬ ದೇವಿ ದೇವಸ್ಥಾನ. ಈ ದೇಗುಲದಲ್ಲಿ ವರ್ಷಕ್ಕೊಮ್ಮೆ ಗರ್ಭಗುಡಿಯ ಬಾಗಿಲು ತೆಗೆಯಲಾಗುತ್ತದೆ. ಈ ಹಾಸನಾಂಬೆ ದೇವಿಯ ದರ್ಶನಕ್ಕೆ ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಸಪ್ತ ಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ಅವರು ಭೂಮಿಗೆ ಬಂದಾಗ ಹಾಸನದ ಸೌಂದರ್ಯಕ್ಕೆ ಮಾರಿ ಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸುತ್ತಾರೆ. ಅವರಲ್ಲಿ ಮಹೇಶ್ವರಿ, ಕೌಮಾರಿ, ವೈಷ್ಣವಿ ಹಾಸನದಲ್ಲಿ ನೆಲೆಸುತ್ತಾರೆ. ಬ್ರಾಹ್ಮಿ ಮತ್ತು ಇಂದ್ರಾಣಿ ಕೆಂಚಮ್ಮನ ಹೊಸಕೋಟೆಯಲ್ಲಿ, ವರಾಹಿ ಮತ್ತು ಚಾಮುಂಡಿ ದೇವಿ ಒಂದು ಬಾವಿಯಲ್ಲಿ ನೆಲೆಸಿದ್ದಾರೆ. ಹಾಸನಾಂಬೆ ಶಕ್ತಿ ಸ್ವರೂಪಿಣಿ ದೇವಿಯಾಗಿದ್ದು ಸ್ತ್ರೀ ಶಕ್ತಿಯ ಸಂಕೇತವಾಗಿದ್ದಾಳೆ. ಬೇಡಿದ ವರವನ್ನ ಕೊಡುವ ಶಕ್ತಿ ದೇವತೆಯಾಗಿ ಜನಮಾನಸದಲ್ಲಿ ಹಾಸನಾಂಬೆ ಆಗಿ ಕಾಣಿಸಿಕೊಳ್ಳುತ್ತಾಳೆ. ಹೀಗಾಗಿ ಇಲ್ಲಿ ಪ್ರತಿ ವರ್ಷ ದೀಪಾವಳಿ ಸಮಯದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಹಾಸನಾಂಬೆ ದರ್ಶನ ಪಡೆಯಲು ಜನ ಇಲ್ಲಿಗೆ ಬರುತ್ತಾರೆ. ಹಾಸನಾಂಬೆ ಬಾಗಿಲು ತೆಗೆದ ಮೊದಲ ದಿನವೇ ಇಲ್ಲಿ ಚಮತ್ಕಾರ ನಡೆದು ಹೋಗಿತ್ತು. ತಮಿಳುನಾಡು ಮೂಲದ ಸೇಲಂನ ಒಬ್ಬ ವ್ಯಕ್ತಿಗೆ ಪಾರ್ಶ್ವವಾಯು ಅಂದರೆ ಸ್ಟ್ರೋಕ್ ಆಗಿತ್ತು. ಆ ಹುಡುಗನಿಗೆ ಸರಿಯಾಗಿ ನಡೆಯಲು ಕೂಡ ಆಗುತ್ತಿರಲಿಲ್ಲ. ಹಾಗೋ ಹೀಗೋ ಮಾಡಿ ತಂದೆ ತಾಯಿಗಳು ಆ ಹುಡುಗನನ್ನ ಹಾಸನಾಂಬೆ ದೇವಸ್ಥಾನ ದರ್ಶನ ಪಡೆಯಲಿಕ್ಕೆ ಬಂದಿದ್ದಾರೆ. ದೇವಸ್ಥಾನದ ಒಳಗಡೆ ಪ್ರವೇಶಿಸುತ್ತಾ ಹಾಗೆ ಆ ಹುಡುಗನಲ್ಲಿ ಒಂದು ಚಮತ್ಕಾರವೇ ನಡೆದು ಹೋಗಿತ್ತು. ನಡೆಯಲು ಸಾಧ್ಯವಾಗದಂತಹ ಹುಡುಗ ನಡೆಯಲು ಪ್ರಾರಂಭಿಸಿದ್ದ. ಇದನ್ನು ಕಂಡಂತಹ ಅವನ ತಂದೆ ತಾಯಿಗಳು ಹಾಗೂ ಅಲ್ಲಿ ಸೇರಿದ್ದ ಭಕ್ತಾದಿಗಳು ಕೂಡ ಬೆಚ್ಚಿ ಬಿದ್ದಿದ್ದರು. ಇಂತಹ ಪವಾಡಗಳು ಇಲ್ಲಿ ನಡೆಯೋದು ಸರ್ವೇ ಸಾಮಾನ್ಯ ಅನ್ನುತ್ತಾರೆ ಅಲ್ಲಿನ ಭಕ್ತರು ಹಾಗೂ ಅಲ್ಲಿನ ಪೂಜಾರಿಗಳು. ಅಷ್ಟಕ್ಕೂ ಈ ಹಾಸನಾಂಬೆಯ ಹಿನ್ನೆಲೆ ನಿಮ್ಮನ್ನು ಅಚ್ಚರಿಗೊಳಿಸುತ್ತದೆ. ಹಾಸನಾಂಬೆ ದೇವಾಲಯದ ಹುಂಡಿ ಕಾರ್ಯ ಆರಂಭಗೊಂಡು ಕೊನೆಗೊಂಡಿದೆ. ಭಕ್ತರು ತಮ್ಮ ಸಮಸ್ಯೆಗಳನ್ನ, ನೋವುಗಳನ್ನ ಬಗೆಹರಿಸಲು ತಾಯಿಗೆ ಚೀಟಿಯನ್ನು ಬರೆದು ಹಾಕುವ ಸಂಪ್ರದಾಯ ಇಲ್ಲಿ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಹೀಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ದೇವಾಲಯದ ವ್ಯವಸ್ಥಾಪಕರು ಆ ಹುಂಡಿಯಲ್ಲಿ ಬಂದಂತಹ ಹಲವಾರು ಚೀಟಿಗಳನ್ನ ಓದಿ ದೇವತೆ ಮುಂದೆ ಹೇಳುವ ಕಾರ್ಯ ಕೂಡ ಅಲ್ಲಿ ನಡೆಯುತ್ತದೆ. ಪ್ರತಿ ವರ್ಷ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳಂದು ಭಕ್ತರು ಹಾಸನಾಂಬೆಯ ದರ್ಶನಕ್ಕಾಗಿ ಕಾಯುತ್ತಿರುತ್ತಾರೆ ಹಾಗೂ ತಮ್ಮ ಸಮಸ್ಯೆಗಳನ್ನು ತಾಯಿಯ ಮುಂದೆ ಇಡಲು ಪ್ರಯತ್ನ ಪಡುತ್ತಿರುತ್ತಾರೆ. ದೀಪಾವಳಿ ಸಂದರ್ಭದಲ್ಲಿ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲನ್ನು ತೆಗೆಯಲಾಗುತ್ತದೆ. ವರ್ಷಕ್ಕೊಮ್ಮೆ ತೆಗೆಯಲಾಗುವ ಈ ದೇವಾಲಯಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ನಿಖರವಾಗಿ ಹೇಳುವುದಾದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಶ್ವಯುಜ ತಿಂಗಳಲ್ಲಿ ಹುಣ್ಣಿಮೆಯ ನಂತರ ಮೊದಲ ಗುರುವಾರ ಈ ದೇವಾಲಯವನ್ನು ತೆರೆಯಲಾಗುತ್ತದೆ ಮತ್ತು ದೀಪಾವಳಿ ಹಬ್ಬದ ಜೊತೆಯಾಗಿ ಈ ದೇವಸ್ಥಾನವನ್ನು ತೆರೆಯಲಾಗುತ್ತದೆ. ಬಲಿಪಾಡ್ಯೆಯ ಮಾರನೆಯ ದಿನ ಹಾಸನಾಂಬೆಗೆ ಪೂಜೆ ಸಲ್ಲಿಸಿದ ನಂತರ ಹಾಸನಾಂಬೆಯ ಬಾಗಿಲು ಮುಚ್ಚಲಾಗುತ್ತದೆ. ದಂತಕಥೆಗಳ ಪ್ರಕಾರ ಸೊಸೆಯೊಬ್ಬಳು ಪ್ರತಿದಿನ ದೇವಿಯ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಅವಳ ಕ್ರೂರಿ ಅತ್ತೆ ಸೊಸೆಯನ್ನು ಹಿಂಬಾಲಿಸಿ ದೇವಸ್ಥಾನಕ್ಕೆ ಬಂದು ಸೊಸೆ ಪ್ರಾರ್ಥಿಸುವುದನ್ನು ಕಂಡು ಬಲವಾದ ಆಯುಧದಿಂದ ಹೊಡೆಯುತ್ತಾಳೆ. ಸೊಸೆಯು ನೋವಿನಿಂದ ಸಹಾಯಕ್ಕಾಗಿ ದೇವಿಯನ್ನು ಕೂಗುತ್ತಾಳೆ. ಆಗ ದೇವಿ ಅತ್ತೆಯನ್ನು ಕಲ್ಲಾಗಿಸುತ್ತಾಳೆ. ಇಂದಿಗೂ ನೀವು ಈ ದೇವಸ್ಥಾನದಲ್ಲಿ ಕಲ್ಲುಗಳನ್ನು ಕಾಣಬಹುದು. ಈ ಕಲ್ಲು ದೇವಿಯ ಶಾಪಕ್ಕೆ ತುತ್ತಾದ ಕಲ್ಲು ಎನ್ನಲಾಗುತ್ತದೆ. ಹಾಗೆಯೇ ಇನ್ನೊಂದು ದಂತಕಥೆಯ ಪ್ರಕಾರ ದೇವಸ್ಥಾನದ ಆಭರಣವನ್ನು ಕದಿಯಲು ಬಂದ ಕಳ್ಳರು ಕಲ್ಲಾಗಿದ್ದಾರೆ ಎಂದು ಇನ್ನೊಂದು ದಂತಕಥೆ ಹೇಳುತ್ತದೆ. ದೇವಿಯ ಗರ್ಭಗುಡಿಯ ಬಾಗಿಲು ಹಾಕುವ ಮೊದಲು ದೇವರಿಗೆ ದೀಪವನ್ನು ಉರಿಸಿ ಹಾಗೂ ನೈವೇದ್ಯವನ್ನು ಅರ್ಪಿಸಿ ಬಾಗಿಲನ್ನು ಮುಚ್ಚಲಾಗುತ್ತದೆ. ಪ್ರತಿ ವರ್ಷ ಮತ್ತೆ ದೀಪಾವಳಿ ಸಂದರ್ಭದಲ್ಲಿ ಗರ್ಭಗುಡಿಯ ಬಾಗಿಲು ತೆಗೆದಾಗ ಕಳೆದ ವರ್ಷ ಉರಿಸಿದ ದೀಪ ಹಾಗೆಯೇ ಉರಿಯುತ್ತಿರುತ್ತದೆ ಹಾಗೂ ಹೂವುಗಳು ಕೂಡ ಬಾಡಿರುವುದಿಲ್ಲ. ಇನ್ನು ನೈವೇದ್ಯ ಕೂಡ ಹಾಳಾಗಿರುವುದಿಲ್ಲ. ಇದನ್ನು ದೇವಿಯ ಚಮತ್ಕಾರ ಎಂದೇ ಇಲ್ಲಿನ ಹಿರಿಯರು ಹೇಳುತ್ತಾರೆ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಹುಂಡಿ ಕಾರ್ಯಕ್ರಮ ಪ್ರಾರಂಭವಾಗಿತ್ತು. ಈ ಕಾರ್ಯಕ್ರಮದ ನಿಯಮಿತ ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು, ತಮ್ಮ ಅಹವಾಲುಗಳನ್ನು ಒಂದು ಚೀಟಿಯಲ್ಲಿ ಬರೆದು ಹುಂಡಿಯಲ್ಲಿ ಹಾಕುವ ಪ್ರಕ್ರಿಯೆ ಇದೆ.
ಕೆಲವೊಬ್ಬರು ಮಕ್ಕಳನ್ನು ಕೇಳಿದರೆ ಇನ್ನು ಕೆಲವರು ನೌಕರಿಯನ್ನು ಕೇಳಿರುತ್ತಾರೆ. ಇನ್ನು ಕೆಲವರು ಮದುವೆ ವಿಚಾರವಾಗಿ ತಮ್ಮ ಸಮಸ್ಯೆಗಳನ್ನು ತಾಯಿಯೊಂದಿಗೆ ಹಂಚಿಕೊಳ್ಳುತ್ತಾರೆ. ಹಾಗೆಯೇ ಈ ವರ್ಷ ಕೂಡ ಹಲವಾರು ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು ಚೀಟಿಯಲ್ಲಿ ಬರೆದು ತಾಯಿಗೆ ಅರ್ಪಿಸುತ್ತಾರೆ. ಮುಂದಿನ ದೀಪಾವಳಿಯವರೆಗೆ ತಮ್ಮ ಸಮಸ್ಯೆಗಳು ಪರಿಹಾರದಲ್ಲಿ ತಾಯಿಗೆ ಕೆಲವೊಂದು ವಿಶೇಷ ಪೂಜೆಗಳನ್ನು ಇಲ್ಲಿ ಮಾಡಿಸುತ್ತಾರೆ. ಈ ಪದ್ಧತಿ ಇಲ್ಲಿ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಎಂದು ಇತಿಹಾಸ ಸಾರುತ್ತದೆ. ಅಂತಹ ಕೆಲವೊಂದು ಚೀಟಿಗಳಲ್ಲಿ ವಿವಿಧ ರೀತಿಯ ಸಮಸ್ಯೆಗಳನ್ನು ಭಕ್ತಾದಿಗಳು ಬರೆದು ಹಾಕಿದ್ದಾರೆ. ಒಂದು ಚೀಟಿಯಲ್ಲಿ ಈ ರೀತಿ ಇದೆ ಸ್ನೇಹಿತರೆ: ನಿನ್ನ ಕೃಪೆಯಿಂದ ಹೊಳೆನರಸೀಪುರದ MLA ಬದಲಾಗಬೇಕು, ಜನರನ್ನು ಕಷ್ಟದಿಂದ ಪಾರು ಮಾಡು. HD ರೇವಣ್ಣ ಕುಟುಂಬ ಸದಸ್ಯರು ಜನರ ಪ್ರಾಣ ಹಿಂಡುತ್ತಿದ್ದಾರೆ, ಅವರ ಕುಟುಂಬದವರೆಲ್ಲ ಸೋಲಿಸಿಬಿಡು ತಾಯಿ, ಅವರು ಮುಂದೆ ಯಾರನ್ನೂ ಬರಲು ಬಿಡುವುದಿಲ್ಲ, ಹೊಳೆನರಸೀಪುರದ ಜನತೆಗೆ ಒಳ್ಳೆಯದು ಮಾಡು ಎಂದು ಬರೆಯಲಾಗಿದೆ. ಇನ್ನೊಂದು ಚೀಟಿಯಲ್ಲಿ ನನ್ನ ದೊಡ್ಡ ಮಗನಿಗೆ ಮದುವೆ ಮಾಡು, SSLC ಪರೀಕ್ಷೆಯಲ್ಲಿ 90% ಬರಲಿ ಎಂದು ಬೇಡಿಕೊಂಡಿದ್ದಾರೆ. 1 ವರ್ಷದ ಒಳಗೆ ಮನೆ ಕಟ್ಟಿಸಿದರೆ ನಿನಗೆ 301 ರೂಪಾಯಿ ಕಾಣಿಕೆ ಕೊಡುತ್ತೇನೆ, ಕೊರೋನಾ ತಲಗಿಸಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಎಂದು ಇನ್ನೊಂದು ಚೀಟಿಯಲ್ಲಿ ಬರೆಯಲಾಗಿದೆ. ನಮ್ಮ ಬೀದಿಯ ರಸ್ತೆ ಗುಂಡಿ ಬಿದ್ದಿವೆ, ಅದನ್ನು ಸರಿ ಮಾಡಿಸು ಎಂದು ಹಾಸನದ 35ನೇ ವಾರ್ಡ್ನ ವ್ಯಕ್ತಿಯೊಬ್ಬ ದೇವಿಗೆ ಕಾಗದದಲ್ಲಿ ಬರೆದು ಮನವಿ ಮಾಡಿಕೊಂಡಿದ್ದಾನೆ. ತಾಯಿ, ನನಗೆ ಆದಷ್ಟು ಬೇಗ ಪ್ರಮೋಷನ್ ಕೊಡಮ್ಮ, 1 ವರ್ಷದೊಳಗೆ 2 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸು ಎಂದು ಇನ್ನೊಬ್ಬ ಬರೆದಿದ್ದಾರೆ. ನನಗೆ ಗಂಡು ಮಗು ಕರುಣಿಸು, ನಾನು ಬೇಡಿದ ವರವನ್ನು ಕೊಟ್ಟರೆ ನಿನಗೆ 5,000 ರೂಪಾಯಿ ಕೊಡುತ್ತೇನೆಂದು ಇನ್ನೊಬ್ಬ ಭಕ್ತೆ ಬೇಡಿಕೊಂಡಿದ್ದಾಳೆ. ಹೀಗೆ ದೇವರಿಗೆ 5,000 ರೂಪಾಯಿ ಆಫರ್ ಕೊಟ್ಟು ಪತ್ರ ಬರೆದಿದ್ದಾರೆ. ತನ್ನ ಗಂಡನ ಚಟ ಹೋಗಲಿ ಎಂದು ಮಹಿಳೆಯೊಬ್ಬಳು ಪತ್ರ ಬರೆದರೆ, ಹಾಗೆಯೇ ತಾನು ಇಷ್ಟಪಟ್ಟ ಹುಡುಗರ ಜೊತೆ ಮದುವೆ ಮಾಡಿಸು ಎಂದು ಒಬ್ಬ ಯುವತಿ ರಕ್ತದಲ್ಲಿ ಕೂಡ ಪತ್ರ ಬರೆದಿದ್ದಾಳೆ. ಸ್ನೇಹಿತರೆ, ಇದೇ ರೀತಿ ಹಲವಾರು ಸಮಸ್ಯೆಗಳಿಂದ ತುಂಬಿಕೊಂಡಿರುವಂತಹ ಚೀಟಿಗಳು ನೀವು ದೇವಿಯ ಹುಂಡಿಯಲ್ಲಿ ಕಾಣಬಹುದು. ಇದು ಹಾಸನಾಂಬೆ ದೇವಸ್ಥಾನದ ವಿಶೇಷತೆಯಾಗಿದೆ. ಈ ದೇವಸ್ಥಾನದ ಪ್ರವೇಶ ದ್ವಾರವು 81 ಅಡಿಗಳಷ್ಟು ಎತ್ತರವಿದೆ. ಶ್ರೀ ಹಾಸನಾಂಬ ದೇವಸ್ಥಾನ ಮುಖ್ಯ ಗೋಪುರವನ್ನು ದ್ರಾವಿಡ ಶೈಲಿಯಲ್ಲಿ ಹೊಸದಾಗಿ ನಿರ್ಮಿಸಲಾಗಿದೆ. ಈ ದೇವಾಲಯದ ಆವರಣದಲ್ಲಿ ದರ್ಬಾರ್ ಗಣಪತಿ, ಹಾಸನಾಂಬ ಮತ್ತು ಸಿದ್ದೇಶ್ವರಕ್ಕೆ ಮೀಸಲಾಗಿರುವ 3 ದೇವಸ್ಥಾನಗಳಿವೆ. ಗರ್ಭಗೃಹವು ಶಿವನಿಂದ ಪಾಶುಪತಾಸ್ತ್ರವನ್ನು ಸ್ವೀಕರಿಸಿದ ಅರ್ಜುನನ ಚಿತ್ರಗಳನ್ನು ನೀವು ಇಲ್ಲಿ ಕಾಣಬಹುದು. ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆ ಆದರೂ ನೀವು ಹಾಸನದಲ್ಲಿರುವ ಹಾಸನಾಂಬೆ ದೇವಸ್ಥಾನವನ್ನು ಭೇಟಿ ಕೊಡಲೇಬೇಕು. ಹಾಸನ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಮೈಸೂರಿನಿಂದ ಸುಮಾರು 115 ಕಿಲೋಮೀಟರ್ ದೂರದಲ್ಲಿದೆ. ಹಾಸನಕ್ಕೆ ರಾಜ್ಯದ ಇತರ ನಗರಗಳಿಂದ ನೇರವಾದ ಬಸ್ಸಿನ ಹಾಗೂ ರೈಲ್ವೆ ಸಂಪರ್ಕ ಕೂಡ ಇದೆ. ಅತಿ ಶೀಘ್ರದಲ್ಲಿ ಹಾಸನಕ್ಕೆ ವಿಮಾನ ನಿಲ್ದಾಣ ಕೂಡ ಬರುವ ಸಾಧ್ಯತೆ ಇದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ನಿಮಗೂ ಕೂಡ ಏನಾದರೂ ಸಮಸ್ಯೆ ಇದ್ದರೆ ಚೀಟಿಯ ಮೂಲಕ ಆ ಸಮಸ್ಯೆಗಳನ್ನು ಹಾಸನಾಂಬೆಗೆ ಹುಂಡಿಯಲ್ಲಿ ಹಾಕಿ ನಿಮ್ಮ ಸಮಸ್ಯೆಗಳು ಕೂಡ ಬಗೆಹರಿಯಬಹುದು. ಆ ಹಾಸನಾಂಬೆ ಆಶೀರ್ವಾದ ರಾಜ್ಯದ ಎಲ್ಲ ಜನತೆ ಮೇಲೆ ಇರಲಿ ಎಂದು ನಾವು ಕೂಡ ಕೇಳಿಕೊಳ್ಳುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.